ನೆಲ್ಯಾಡಿ ಇಲ್ಲಿನ ಕಟ್ಟೆಮಜಲು ಶಿರಾಡಿ ಧೂಮಾವತಿ ಪರಿವಾರ ದೈವಗಳ ದೈವಸ್ಥಾನಕ್ಕೆ ಜೂನ್ 15ರಂದು ಸಂಜೆ ಅರುಣ್ ಕುಮಾರ್ ಪುತಿಲ ಭೇಟಿ ನೀಡಿದರು. ಪ್ರಾರಂಭದಲ್ಲಿ ದೈವಗಳ ಸಂಕ್ರಾಂತಿ ಪೂಜೆಯಲ್ಲಿ ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿದರು. ಬಳಿಕ ಭಾರತ ಮಾತಾ ಪೂಜನದೊಂದಿಗೆ ಸಭಾ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಕಾರ್ಯಕ್ರಮಕ್ಕೆ ಬಂದ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ದೈವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಸದಾನಂದ ಕುಂಡಡ್ಕ ಕಾರ್ಯಕ್ರಮದ ಕುರಿತಾಗಿ ಹೀಗೆ ಹೇಳಿದರು. ಶಿರಾಡಿ ಉದನೆ ಬೋನಾಗ ಒಂಜಿ ಜವನಿ ಸೈಕಲ್ಡ್ ಕೆಲವು ಕರಪತ್ರ ಪುರ ಪತ್ತೊಂದು ಅಲ್ವ ಹೊತ್ತು ಜತ್ತನ ಹೋಜಿನ ಆತನ ಕರ್ಕೊಂಡು ಏಳೇನು ಜವನೇರು ಒಟ್ಟು ಸೇರಿ ಅಂಜನೆ ಆಗಿತ್ತು ಒಂದು ಸಮಯ ನನಗೆ ಗೋಳಿ ತೊಟ್ಟು ನನಗೆ ಬೇಜವನಿಲ್ಲ ಅಲ್ಲ ತಿರ್ಗೊಂಡು ಅವು ಹಿಂದುತ್ವ ಕೊಡೋದು ಈ ರಾಜಕೀಯ ನಮ್ಮ ರಾಜಕೀಯ ಪಕ್ಷ ಬಿಜೆಪಿಗೆ ಕೊಡೋದು ಪ್ರತಿಯೊಂದೆಲ್ಲ ತಿರ್ಗೋಯಿಂದ್ರ ಜವನ ಏರಂತೂ ನಾ ಇದ್ದಂಗ್ಲಿಗೆ ಗೊತ್ತುಂಡು NV ವ್ಯಾಸ ಅರೆ ರಾಜಕೀಯವಾದ ಆದಿಪ್ಪು ಹಿಂದೂ ಸಂಸ್ಥೆ ಕೂಡ ಆದಿಪ್ಪು ನಮ್ಮ ನೆಲ್ಯಾಟೆ ಹಿಂದೂ ಸೇವಾ ಸಮಿತಿ ಬಣ್ಣದ ಮಲ್ತದ 40 ವರ್ಷದ ತುಂಬ ಗಣೇಶೋತ್ಸವ ಸ್ಟಾರ್ಟ್ ಮಾಡ್ತಾ ಇತ್ತಂದ ಅವು NV ವ್ಯಾಸ ಒಕ್ಕ ಊರುಡು ತುಪ್ಪಣ್ಣ ನಮ್ಮ ದ್ವೇ ಮಾರ್ಗಡು ತುಣ್ಣ ಪ್ರತಿಯೊಂದು ಬೇಲೆ ಮಲ್ತು ನಾವು ಇತ್ತಿನ ಅವು NV ವ್ಯಾಸ ನಾವು ಒಕ್ಕ ನಿಟ್ಲೇರ್ದು ಬರ್ತದೆ ಅರಸಿನ ಮಕ್ಕಿ ಚೀರಾಡಿ ಮುಟ್ಟ ಪ್ರತಿಯೊಂದು ಇದಕ್ಕೆಲ್ಲ ಇತ್ತೆ ಮಾತು ನಮ್ಮ ಪೇರು ಕೊಂಡದ್ದು ಪಾಡ್ಬೋದ ಆ ಪೇರು ಸೊಸೈಟಿ ಆವಡ್ದಾಣ ಕಾರಣ NV ವ್ಯಾಸ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ NM ವ್ಯಾಸ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೀಗೆ. ವಾರೀತಿದ ಎಡ್ಡೆ ಬೇಲೆ ಮಲ್ಪೀರ ಅಕ್ಲ ಏತ್ ವ್ಯಕ್ತಿ ಅಕ್ಲ ಆ ವ್ಯಕ್ತಿತ್ವಕ್ಕೆ ಏತ್ ಬೆಲೆ ಕೊರಪು ಹಿಂದೆ ಉಳ್ಕೊಂಡು ಈ ಈ ಜನಸಮೂಹ ತೆರೆಯೊಂದಿಲ್ಲ ಜಯಪಣ್ಣ ಈ ಒಂಜಿ ಕಟ್ಟೆ ಮಜಲ ಒಂದು ಕೌಕರಾಡಿದ ಒಂಜಿ ಬರೀತ ಒಂಜಿ ವಾರ್ಡ್ ಮೂಲ ಈತ ಜನ ಸೇರೋಡಂಗ ಆಗ ಈತ ಅಭಿಮಾನ ಏತು ಉಂಡು ಈ ಹಿಂದುತ್ವದ ಅವಶ್ಯಕತೆ ಏತು ಉಂಡು ನಂಗೆ ರಾಜಕೀಯವ್ರದಲ್ಲ ಮುಖ್ಯವಾದ ನಮ್ಮ ಹಿಂದೂ ಸಂಘಟನೆ ನಮ್ಮ ದೇಶದ ಭಾರಿ ಅಗತ್ಯ ಉಂಡು ಬಂದ್ಬಿಡ ನಿಗ್ಲು ಮಾಲ್ತೆಲ್ಲ ತೆರೆಯುವಂತಾರೆ ಲೆಕ್ಕ ನಿಗ್ಲಿಗೆ ಪ್ರಥಮವಾದ ಯಾನ ಧನ್ಯವಾದ ಕೊಡೋದಿಲ್ಲ ಭಾರಿ ಸಂತೋಷ ಉಂಟು ದಾಯಿ ಪಂಡ ಯಾನ ಒಂಜಿ RSS ವಿಶ್ವ ಹಿಂದೂ ಪರಿಷತ್ ಒಂದೆಟ್ಟು ಬೇಲೆ ಮಂತದ್ದು ಇನ್ನಿತ ಜನಕ್ಕೇನ ಸುಖ ದುಃಖ ಭಾಗ್ಯವನಕ ರಾಜಕೀಯ ಬೂಡ ನೆಲೆಟ್ಟು ಸೇವೆ ಮಾಡ್ತಾರೆ ಬೂಡತ್ತು ಭಾರತೀಯ ಜನತಾ ಪಾರ್ಟಿ ಜನಸಂಘ ಫಸ್ಟಿಗೆ ಆಯ್ತು ಜನಸಂಘ ಡಿಪ್ಪುಣಗಳು ಇತ್ತ ಪೂರ ಎಲ್ಲ ಇದ್ದಾರೆ ಆಯ್ತು BJP ಆಂಡ್ ಭಾರತೀಯ ಜನತಾ ಪಾರ್ಟಿ ಈ ಪಾರ್ಟಿ ಕೆಲಸ ಮಾಡ್ತದೆ ಮೂಳು ಮಂಡಲ ಪಂಚಾಯತಿ ಉಪ ಪ್ರಧಾನ ತಾಲೂಕ್ ಪಂಚಾಯತ್ ಮೆಂಬರ್ ಪೂರ ಆತ ಪೂರ ನಿಕ್ಲ ಹಿರಿಯರ್ ನಿಕ್ಲ ಪೂರ ಸಹಕಾರ ಕೊಡ್ತಾರೆ ಗೆಲ್ಲದ್ ಕೊಡ್ತಾರೆ. ನೆರೆದಿದ್ದ ಹಿಂದೂ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಿದ ಅರುಣ್ ಕುಮಾರ್ ಪುತಿಲ ಮತಾಂತರ, ಗೋಹತ್ಯೆ, ಸಾಧು ಸಂತರಿಗೆ ನಿತ್ಯ ಕಿರುಕುಳ ನೀಡುವ ರಾಜಕೀಯ ಶಕ್ತಿಗಳನ್ನು ನಿರ್ನಾಮಗೊಳಿಸಬೇಕಾದ ಸವಾಲು ನಮ್ಮ ಸಮಾಜದ ಮುಂದಿದೆ. ಮುಂದಿನ 100 ವರ್ಷಗಳ ಕಾಲ ಹಿಂದೂ ಸಮಾಜ ತಲೆ ಎತ್ತಿ ನಡೆಯುವಂತಹ ವಾತಾವರಣ ನಿರ್ಮಾಣವಾಗಲು ನಾವು ಹಿಂದೆ ಯೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದರು. ತಾಯಿ ಭಾರತಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಆ ಭಾರತ ಮಾತೆಗೆ ಜಗತ್ತು ಗೌರವ ಕೊಡತಕ್ಕಂತ ದಿವಸ ಅತ್ಯಂತ ಹತ್ತಿರ ಆಗಬೇಕು. ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಳ್ಳಬೇಕು. ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆ ಈ ದೇಶದಲ್ಲಿ ಉಳಿತ ಮತ್ತೆ ಹಿಂದೂ ಸಮಾಜ ಅತ್ಯಂತ ಸದೃಢವಾಗಿ ಬೆಳೆಯುವಂತಹ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಅನೇಕ ವರ್ಷಗಳಿಂದ ನಾವು ಸಂಘಟನೆಯ ಮುಖಾಂತರ ಸಾಮಾಜಿಕ ಬದ್ಧತೆಯ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯೋಜನೆಗಳನ್ನ ಅತ್ಯಂತ ಯಶಸ್ವಿಯಾಗಿ ಸಮಾಜದಲ್ಲಿ ಕಾರ್ಯಗೊಳಿಸತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇನ್ನೇನೋ ಒಂದು 2 ವರ್ಷದಲ್ಲಿ 100 ವರ್ಷ ತುಂಬತಕ್ಕಂಥ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಂಡು ಭಾರತ ಹಿಂದೂ ರಾಷ್ಟ್ರ ಆಗಬೇಕು,
ಜಗತ್ತಿಗೆ ನೇತೃತ್ವವನ್ನು ಕೊಡ್ತಕ್ಕಂತಹ ಶಕ್ತಿ ಭಾರತಕ್ಕೆ ಬರಬೇಕು. ಭಾರತ ಮಾತೆ ವಿಶ್ವವಂದ್ಯ ಆಗಬೇಕು ಮತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳ ಮನೆಯಲ್ಲಿ ಭಗವಧ್ವಜ ಹಾರಾಟ ಆಗಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ತ್ಯಾಗ ಬಲಿದಾನ ಆಗಿರುವುದನ್ನು ನಾವೆಲ್ಲ ಇವತ್ತು ನೆನಪಿಸತಕ್ಕಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ವೈಚಾರಿಕ ವಿಚಾರಧಾರೆಗಳ ನಡುವೆ ಅನೇಕ ರೀತಿಯ ಹೋರಾಟಗಳು, ಸಂಘರ್ಷಗಳು, ಅಪಮಾನಗಳು, ಅವಮಾನಗಳು ಇವೆಲ್ಲವನ್ನು ಕೂಡ ಸಹಿಸ್ತಾ ಧರ್ಮ ಉಳಿದ್ರೆ ಮಾತ್ರ ಈ ಭೂಮಿಯಲ್ಲಿ ನಮ್ಮ ಜನ್ಮ ಸಾರ್ಥಕ್ಯ ಆಗುತ್ತೆ ಮತ್ತು ನಾವು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನ ಅರಿತುಕೊಂಡು ಧರ್ಮವನ್ನ ಬಿಟ್ಟು ಒಂದು ಕ್ಷಣವನ್ನ ಕೂಡ ಈ ಭೂಮಿಯಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಯೋಚನೆಯಲ್ಲಿ ಇರತಕ್ಕಂತ ಸಮಾಜ ನಮ್ದಿದೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಇಡೀ ಜಗತ್ತಿಗೆ ಸಂಸ್ಕೃತಿಯನ್ನ ಕೊಟ್ಟಿರ್ತಕ್ಕಂತಹ ಧರ್ಮ ಯಾವುದು ಅಂತ ಹೇಳಿದ್ರೆ ಅದು ಸನಾತನವಾಗಿರ್ತಕ್ಕಂತಹ ಹಿಂದೂ ಧರ್ಮ ಅನ್ನೋದನ್ನ ಇವತ್ತು ಜಗತ್ತು ಒಪ್ಪಿಕೊಂಡು ನಮ್ಮ ಸಂಸ್ಕೃತಿ ವಿಚಾರಧಾರೆಗಳಿಗೆ ಗೌರವ ಕೊಡತಕ್ಕಂತಹ ಸನ್ನಿವೇಶಗಳನ್ನ ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲ ಕಾಣ್ತಾ ಇದ್ದೇವೆ. ಆದರೆ ಅಧಿಕಾರಗಳು ಈ ಸಮಾಜದಲ್ಲಿ ಸಿಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಒಂದಷ್ಟು ಸಂದರ್ಭಗಳಲ್ಲಿ ನಾವು ಇಟ್ಟಿರತಕ್ಕಂತಹ ಹೆಜ್ಜೆಗಳು ತತ್ವ ಸಿದ್ಧಾಂತಗಳನ್ನ ಬಿಟ್ಟು ಅಧಿಕಾರಕ್ಕೋಸ್ಕರನೇ ನಮ್ಮ ವ್ಯವಸ್ಥೆ ಇರಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಮಾಡಿರ್ತಕ್ಕಂಥ ಅನೇಕ ಘಟನೆಗಳು ಇವತ್ತು ಸಮಾಜವನ್ನ ಮತ್ತೆ ತಿದ್ದಬೇಕು. ತತ್ವ ಸಿದ್ಧಾಂತಗಳನ್ನ ಬಿಟ್ಟು ಹೋಗಿರತಕ್ಕಂತಹ ಸನ್ನಿವೇಶಗಳನ್ನ ಮತ್ತೆ ಸರಿದಾರಿಗೆ ಕೊಡತಕ್ಕಂತ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂತ ಯೋಚನೆ ಅಡಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಅನೇಕ ರೀತಿಯ ಹೋರಾಟಗಳನ್ನ ವಿರೋಧಗಳನ್ನ ಮಾಡ್ತಾ ಈ ಸಮಾಜಕ್ಕೆ ಶಕ್ತಿಯನ್ನ ತುಂಬತಕ್ಕಂತ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ಅತ್ಯಂತ ಯಶಸ್ವಿಯಾಗಿ ಸಾಗಿದ್ದೆವು. ಸುಮಾರು 70 ವರ್ಷಗಳ ಸುದೀರ್ಘವಾಗಿರ್ತಕ್ಕಂತಹ ರಾಜಕೀಯ ವಿಶ್ಲೇಷಣೆಯನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಆಡಳಿತ ವ್ಯವಸ್ಥೆಯನ್ನ ಮಾಡಿದ್ದನ್ನ ನಾವೆಲ್ಲ ಕಂಡಿದ್ದೇವೆ. ವಂಶ ಪಾರಂಪರ್ಯದ ಅಧಿಕಾರ ಸಿಗಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಎಲ್ಲವನ್ನ ಬಿಟ್ಟು ಅಧಿಕಾರಕ್ಕೋಸ್ಕರ ಸಮಾಜಕ್ಕೆ ದ್ರೋಹವನ್ನ ಮಾಡಿದ್ದೇವೆ. ಅಧಿಕಾರವನ್ನ ಉಳಿಸಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಬಹುಸಂಖ್ಯಾತರ ಭಾವನೆಗಳ ವಿರುದ್ಧ ಅನೇಕ ಸಂದರ್ಭಗಳಲ್ಲಿ ರಾಜಕೀಯ ವ್ಯವಸ್ಥೆಯ ಅಡಿಯಲ್ಲಿ ಹಿಂದೂಗಳಿಗೆ ನೋವಾಗತಕ್ಕಂಥ ಅನೇಕ ಘಟನೆಗಳನ್ನು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಈ ಎಲ್ಲ ಹಿನ್ನೆಲೆಯನ್ನ ಅರಿತುಕೊಂಡು ಒಂದು 10 ವರ್ಷಗಳ ಹಿಂದೆ ಈ ರಾಷ್ಟ್ರದಲ್ಲಿ ಮಹತ್ತರವಾಗಿರ್ತಕ್ಕಂತಹ ಬದಲಾವಣೆ ಆಗಬೇಕು, ಧರ್ಮ ಆಧಾರಿತವಾಗಿರ್ತಕ್ಕಂತಹ ರಾಜಕಾರಣವೇ ಈ ರಾಷ್ಟ್ರದಲ್ಲಿ ಇರಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ರಾಷ್ಟ್ರದ ಅಧಿಕಾರವನ್ನ ಹಿಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸ ಕಾರ್ಯವನ್ನ ನಾವೆಲ್ಲ ಮಾಡಿದ್ದೆವು. ರಾತ್ರಿ ಹಗಲು ನಮ್ಮ ಮನೆಯ ಕೆಲಸವನ್ನ ಬಿಟ್ಟೆವು. ಧರ್ಮಕ್ಕೋಸ್ಕರ ನಮ್ಮ ಬದುಕನ್ನ ಸವೆಸಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ತ್ಯಾಗ ಬಲಿದಾನ ಮಾಡಿರತಕ್ಕಂತ ನಮ್ಮ ಹಿರಿಯರ ಆದರ್ಶದ ಕಲ್ಪನೆಗಳನ್ನು ಇಟ್ಟುಕೊಂಡು ಸಮಾಜದಲ್ಲಿ ಕೆಲಸವನ್ನು ಮಾಡಿದೆವು. ಪರಿಣಾಮ 70 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣದ ಅಂತ್ಯವನ್ನ ಬರೆದು ಯಾವ ಯೋಜನೆಗಳ ಅಡಿಯಲ್ಲಿ ತತ್ವ ಆದರ್ಶ ಪ್ರೀತಿ ವಿಶ್ವಾಸದ ರಾಜಕಾರಣದ ಮುನ್ನಡಿಯನ್ನ ಹಾಕಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸವನ್ನ ಮಾಡಿದರ ಪರಿಣಾಮ ಈ ದೇಶದಲ್ಲಿ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾಮಾನ್ಯ ಕಾರ್ಯಕರ್ತ ಈ ರಾಷ್ಟ್ರದ ಅತ್ಯಂತ ದೊಡ್ಡದಾಗಿರತಕ್ಕಂತ ಹುದ್ದೆ, ಪ್ರಧಾನಿ ಹುದ್ದೆಯನ್ನ ಅಲಂಕರಿಸತಕ್ಕಂತ ಕ್ಷಣ ಇವತ್ತು ನಮಗೆಲ್ಲರಿಗೂ ರೋಮಾಂಚನವನ್ನ ತರುತ್ತೆ. ಅಧಿಕಾರಕ್ಕೋಸ್ಕರ ತ್ಯಾಗವನ್ನ ಮಾಡಿದ ಅನೇಕ ರಾಜಕಾರಣಿಗಳನ್ನ ನಾವು ನೋಡಿದ್ದೇವೆ. ಆದ್ರೆ ಸಮಾಜಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ, ಧರ್ಮಕ್ಕೋಸ್ಕರ ಈ ರಾಷ್ಟ್ರದ ಪರಮ ವೈಭವವನ್ನು ಕಾಣಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇಚ್ಛಾಶಕ್ತಿಯ ಮುಖಾಂತರ ರಾಜಕಾರಣವನ್ನು ಮಾಡಿದ್ರೆ ಯಾವ ರೀತಿಯ ಬದಲಾವಣೆಯನ್ನು ತರಬಹುದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ 10 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣವನ್ನು ನಾವೆಲ್ಲ ರಾಷ್ಟ್ರ ರಾಜಕಾರಣವನ್ನ ಕಾಣ್ತಾ ಇದ್ದೇವೆ. ಪರಿಣಾಮಕಾರಿಯಾಗಿರ್ತಕ್ಕಂತಹ ಬದಲಾವಣೆ, ನಿರಂತರವಾಗಿ ಭಯೋತ್ಪಾದನಾ ಕೃತ್ಯವನ್ನ ಚಟುವಟಿಕೆಗಳನ್ನ ಮಾಡ್ತಾ ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ಮಾಡ್ತಾ ಹಿಂದೂ ಸಮಾಜ
ಸಮಾಜಕ್ಕೆ ನೋವನ್ನ ಮಾಡ್ತಾ ಭಯೋತ್ಪಾದನೆಯ ಚಟುವಟಿಕೆಗಳ ಮುಖಾಂತರ ಸಮಾಜದಲ್ಲಿ ನಿರಂತರವಾಗಿರ್ತಕ್ಕಂಥ ಹಿಂದೂ ವಿರೋಧಿ ಧೋರಣೆಯನ್ನ ಮಾಡಿರ್ತಕ್ಕಂಥ ಮತೀಯವಾದದ ಸಂಘಟನೆಯ ನಿಷೇಧ ಆಗಿರತಕ್ಕಂಥ ವಿಚಾರವನ್ನ ಇವತ್ತು ಸಮಾಜದಲ್ಲಿ ನಾವೆಲ್ಲ ಒಪ್ಪಿಕೊಳ್ಳಬೇಕಾಗಿದೆ. ಮತಾಂತರದ ಮುಖಾಂತರ ಸಮಾಜವನ್ನ ವಿಭಜನೆ ಮಾಡಿ ರಾಷ್ಟ್ರಾಂತರ ಮಾಡತಕ್ಕಂತಹ ಕೆಲಸ ಕಾರ್ಯಗಳು, ಈ ಸಂಸ್ಕೃತಿಯ ವಾರಸುದಾರರಾಗಿರ್ತಕ್ಕಂಥ ತಾಯಿಯ ಸಹೋದರಿಯರ ಮತಾಂತರವನ್ನ ಮಾಡಿ ಈ ಸಮಾಜದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಅಶಾಂತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಅನೇಕ ಸಂಗತಿಗಳನ್ನ ಮೆಟ್ಟಿ ನಿಲ್ಲತಕ್ಕಂಥ ವಾತಾವರಣ ರಾಷ್ಟ್ರ ರಾಜಕಾರಣದಲ್ಲಿ ನಡೆದಿದ್ದನ್ನ ನಾವೆಲ್ಲ ಕಂಡಿದ್ದೇವೆ. ಈ ಸಮಾಜ ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತ ಗೋಮಾತೆಯ ಹತ್ಯೆ ನಮ್ಮ ಕಣ್ಣೆದುರು ನಡೆದಂತಹ ಸಂದರ್ಭದಲ್ಲಿ ಈ ಸಮಾಜದಲ್ಲಿರ್ತಕ್ಕಂಥ ಮಠ ಮಂದಿರಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ದಾಳಿ ಅಪಮಾನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಈ ಸಮಾಜದ ಕೆಲಸವನ್ನ ಕೇಸರಿಯ ಯೋಜನೆ ಅಡಿಯಲ್ಲಿ ತ್ಯಾಗದ ಬಲಿದಾನಗಳ ಆದರ್ಶದ ಮುಖಾಂತರ ಸಮಾಜದ ಕೆಲಸವನ್ನ ದಿವಸದ 24 ಗಂಟೆ ಕೂಡ ಮಾಡತಕ್ಕಂತ ಸ್ವಾಮೀಜಿಯವರ ತೇಜೋವಧೆ ಮಾಡತಕ್ಕಂತ ಸಂದರ್ಭಗಳಲ್ಲಿ ಸಮಾಜದ ಮುಂದೆ ಇರತಕ್ಕಂತ ಸವಾಲುಗಳು ಇವತ್ತು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಇವೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ರಾಜಕಾರಣದ ಮುಖಾಂತರ ಯಾವ ರೀತಿಯ ಬದಲಾವಣೆಯನ್ನ ಪರಿವರ್ತನೆಯನ್ನ ಮಾಡ್ತಾ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡಬಹುದು, ಯಾವ ರೀತಿಯಾಗಿ ರಾಜಕಾರಣದ ಮುಖಾಂತರ ಸಮಾಜಕ್ಕೆ ಶಕ್ತಿಯನ್ನು ಕೊಡಬಹುದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇವತ್ತು ಇಟ್ಟಿರ್ತಕ್ಕಂಥ ಅನೇಕ ಹೆಜ್ಜೆಗಳು ಇವತ್ತು ನಮಗೆಲ್ಲರಿಗೂ ಇವತ್ತು ದಾರಿದೀಪ ಆಗಿದೆ. ಇವತ್ತು ಸಮಾಜದ ಮುಂದೆ ಇರತಕ್ಕಂಥ ಭಯೋತ್ಪಾದನೆ ವ್ಯವಸ್ಥೆ ನಿಂತಿದೆ. ಇವತ್ತು ಸಮಾಜದ ಮುಂದೆ ಇರತಕ್ಕಂತಹ ಮತೀಯವಾದಕ್ಕೆ ಕಡಿವಾಣ ಬಿದ್ದಿದೆ. ಯಾವ ಜಿಹಾದಿ ಮಾನಸಿಕತೆಯ ಜೊತೆಗೆ ಹಿಂದೂ ಸಮಾಜಕ್ಕೆ ನಿರಂತರವಾಗಿರ್ತಕ್ಕಂಥ ಆಕ್ರಮಣ ನೋವನ್ನ ಮಾಡತಕ್ಕಂಥ ಭಯೋತ್ಪಾದನಾ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡಿರ್ತಕ್ಕಂಥ ಮತೀಯವಾದದ ಸಂಘಟನೆಗಳನ್ನ ನಿಷೇಧ ಮಾಡ್ತಾ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂತಹ ಕೆಲಸ ಕಾರ್ಯ ಇವತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ಆಗ್ತಾ ಇರುವುದನ್ನು ನಾವೆಲ್ಲ ಇವತ್ತು ಮೆಚ್ಚಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ನಿಶ್ಚಯವನ್ನ ಮಾಡಬೇಕಾಗಿದೆ. ಮುಂದಿನ 106 ವರ್ಷಗಳ ಕಾಲ ಹಿಂದೂ ಸಮಾಜ ತಲೆ ಎತ್ತಿ ನಡೆಯುವಂತಹ ವಾತಾವರಣ ನಿರ್ಮಾಣ ಆಗಬೇಕು. ಯಾವ ಈ ಸಮಾಜದ ಹಿಂದುತ್ವದ ಕೆಲಸವನ್ನ ಮಾಡತಕ್ಕಂತ ಕಾರ್ಯಕರ್ತರು ಬೀದಿ ಹೆಣವಾಗತಕ್ಕಂತ ಸನ್ನಿವೇಶ ಶಾಶ್ವತವಾಗಿ ನಿಲ್ಲಬೇಕು. ಈ ಸಮಾಜದ ಸಂಸ್ಕೃತಿಯ ರಾಯಭಾರಿಗರಾಗಿರ್ತಕ್ಕಂಥ ನಮ್ಮ ತಾಯಂದಿರು ಸಹೋದರಿಯರು ಇವತ್ತು ಅತ್ಯಾಚಾರ ಬಲಾತ್ಕಾರದ ಮುಖಾಂತರ ಮಾನಕ್ಕೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಆ ಸಂಗತಿಗಳು ಈ ಸಮಾಜದಲ್ಲಿ ಶಾಶ್ವತವಾಗಿ ನಿಲ್ಲಬೇಕು. ನಾವೆಲ್ಲರೂ ಆರಾಧನೆ ಮಾಡತಕ್ಕಂತ ಗೋಮಾತೆಯ ಹತ್ಯೆ ನಮ್ಮ ಕಣ್ಣೆದುರು ಆಗತಕ್ಕಂತ ಸನ್ನಿವೇಶ ಮುಂದಿನ ದಿವಸದಲ್ಲಿ ನಡೀಲೇಬಾರದು. ಯಾವ ಧರ್ಮದ ಕೆಲಸವನ್ನ ಮಾಡತಕ್ಕಂತ ಸ್ವಾಮೀಜಿಯವರು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಪಮಾನ ಮಾಡತಕ್ಕಂತ ಅವಮಾನ ಮಾಡತಕ್ಕಂತ ಸಂಗತಿಗಳು ಈ ರಾಷ್ಟ್ರದಲ್ಲಿ ನಡೆಯೋದೇ ಇಲ್ಲ ಅನ್ನತಕ್ಕಂತ ಸಂಕಲ್ಪದ ಜೊತೆಗೆ ನಮ್ಮ ಜೀವನವನ್ನ ಇವತ್ತು ಸಂಘಟನೆಯ ಜೊತೆಗೆ ಸಮಾಜಕ್ಕೆ ಶಕ್ತಿಯನ್ನ ತುಂಬಬೇಕಾಗಿರ್ತಕ್ಕಂತ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಈ ಜಿಲ್ಲೆಯ ಸೂಕ್ಷ್ಮತೆ, ಈ ರಾಷ್ಟ್ರದ ಮುಂದೆ ಇರತಕ್ಕಂತ ಸವಾಲುಗಳನ್ನ ಇವತ್ತು ನಾವೆಲ್ಲರೂ ಯೋಚನೆ ಮಾಡಿ ಹೆಜ್ಜೆಯನ್ನ ಇಡಬೇಕಾಗಿರ್ತಕ್ಕಂತ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಅದಕ್ಕೋಸ್ಕರ ಭಾರತ ಮಾತಾ ಪೂಜನ ಕಾರ್ಯಕ್ರಮಗಳು, ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ನೀಡತಕ್ಕಂತ ಅನೇಕ ಕೆಲಸ ಕಾರ್ಯಗಳ ನಡುವೆ ಇವತ್ತು ಸಮಾಜದ ಜೊತೆಗೆ ಸಾಗಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಸಮಾಜವನ್ನ ಸಂಘಟಿಸುವಂತ ನಿಟ್ಟಿನಲ್ಲಿ ಇವತ್ತು ಜೊತೆಯಾಗಿ ಸಾಗಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಅಧಿಕಾರಕ್ಕೋಸ್ಕರ ಯಾವ ರೀತಿಯ ಕೆಲಸ ಕಾರ್ಯಗಳು ಸಮಾಜದಲ್ಲಿ ನಡೀತದೆ ಅನ್ನುವಂತಹ ಸೂಕ್ಷ್ಮತೆ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ದಿವಸಗಳ ಹಿಂದೆ ಕರ್ನಾಟಕದಲ್ಲಿ ನಡೆದಿರತಕ್ಕಂಥ ವಿಧಾನಸಭಾ ಚುನಾವಣೆ ಇವತ್ತು ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರತಕ್ಕಂಥ ಹೊಡೆತವನ್ನು ಕೊಟ್ಟಿದೆ. ನಾನು ಕೂಡ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರನಾಗಿ ಅನಿವಾರ್ಯವಾಗಿ ಸ್ಪರ್ಧೆ ಮಾಡತಕ್ಕಂಥ ಸಂದರ್ಭ ಬಂದೊದಗಿತ್ತು. ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ
ಯೋಚನೆಗಳು, ಭಾರತೀಯ ಜನತಾ ಪಕ್ಷದ ಪ್ರಮುಖರ ನಿರ್ಧಾರಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಪರಮಪೂಜ್ಯ ಸ್ವಾಮೀಜಿಯವರ ಆಶಯಗಳು ಇವತ್ತು ಸಮಾಜದಲ್ಲಿ ಎಲ್ಲವನ್ನ ಮರೆತು ಸಂಘಟನೆಗೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಸಂಘಟನೆಯ ಹಿರಿಯರು ಮತ್ತು ಕಾರ್ಯಕರ್ತರ ಆ ಆಶಯಕ್ಕೆ ಅನುಗುಣವಾಗಿ ಸಿದ್ಧಾಂತವನ್ನ ಬಿಟ್ಟಿರ್ತಕ್ಕಂಥ ಮತ್ತು ಯಾವ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರನ್ನ ಕಡೆಗಣನೆ ಮಾಡ್ತಾ ಗುಲಾಮಗಿರಿಗೆ ತಳ್ಳಿರ್ತಕ್ಕಂಥ ಸನ್ನಿವೇಶಗಳ ವಿರುದ್ಧ ಒಬ್ಬ ಜನಪ್ರತಿನಿಧಿ ಕಾರ್ಯಕರ್ತರ ಭಾವನೆಗಳಿಗೆ ಪೂರಕವಾಗಿ ಸ್ಪಂದಿಸಬೇಕು ಮತ್ತು ಧರ್ಮ ಆಧಾರಿತವಾಗಿರ್ತಕ್ಕಂಥ ರಾಜಕಾರಣ ನಮ್ಮ ಕ್ಷೇತ್ರದಲ್ಲಿ ಇರಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಎಲ್ಲರ ಅಪೇಕ್ಷೆಗೆ ಪೂರಕವಾಗಿ ನಾನು ಚುನಾವಣೆಯಲ್ಲಿ ಅನಿವಾರ್ಯವಾಗಿ ಸ್ಪರ್ಧೆ ಮಾಡಿದ್ದೆ. ಈ ಭಾಗದ ಅನೇಕ ಹಿರಿಯರು ಕಾರ್ಯಕರ್ತರು ಕೂಡ ನಮ್ಮ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಂದು ಕೆಲಸವನ್ನ ಮಾಡ್ತಾ ತನು ಮನ ಧನಗಳ ಮುಖಾಂತರ ಆ ಕ್ಷೇತ್ರದಲ್ಲಿ ಕೆಲಸ ಕಾರ್ಯವನ್ನು ಮಾಡಿ ಒಂದು ಸಿದ್ಧಾಂತದ ವಿಜಯಕ್ಕೆ ಗಳಿಸುವಲ್ಲಿ ನಮಗೆ ಪೂರಕವಾಗಿರ್ತಕ್ಕಂಥ ಶಕ್ತಿಯನ್ನ ಕೊಟ್ಟಿರುವುದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಕೊನೆಯ ಕ್ಷಣದಲ್ಲಿ ಸಿದ್ಧಾಂತಕ್ಕೆ ಜಯವಾಗಿ ಅಭ್ಯರ್ಥಿಗೆ ಮತ್ತು ಕಾರ್ಯಕರ್ತರಿಗೆ ಸೋಲಾಯಿತು. ಆದರೆ ಆ ಸೋಲಿನ ಪರಿಣಾಮ ಇವತ್ತು ನಾವೆಲ್ಲರೂ ಅನುಭವಿಸಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಸರ್ಕಾರ ಬದಲಾದ ನಂತರ ನಮ್ಮ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳು ಇವತ್ತು ನಾವೆಲ್ಲರೂ ಸಂಘಟಿತರಾಗಬೇಕು ಮತ್ತು ತತ್ವ ಸಿದ್ಧಾಂತಗಳ ಜೊತೆಗೆ ಹಿಂದುತ್ವವನ್ನೇ ಮುಂದಿನ ದಿವಸದಲ್ಲಿ ಜೋಡಿಸಿಕೊಂಡು ಬದುಕತಕ್ಕಂಥ ಸನ್ನಿವೇಶವನ್ನ ಇವತ್ತು ನಿರ್ಮಾಣವಾಗಿದೆ. ಒಂದಷ್ಟು ಕಡೆಗಳಲ್ಲಿ ನಮ್ಮ ಸಹೋದರಿಯರ ಮೇಲೆ ಅತ್ಯಾಚಾರ ನಡೆದಿರ್ತಕ್ಕಂತಹ ಘಟನೆಯ ಸೂಕ್ಷ್ಮತೆಯನ್ನು ಕೂಡ ಅಧಿಕಾರ ಪಡೆದಿರ್ತಕ್ಕಂಥ ನಂತರದ ದಿವಸಗಳಲ್ಲಿ ಕಂಡಿದ್ದೇವೆ. ಯಾವ ಕೇಸರಿಯ ಬಟ್ಟೆಯನ್ನ ಹುಟ್ಟಿದ್ದಾರೆ ಅಂತಕ್ಕಂಥ ಒಂದೇ ಒಂದು ಯೋಚನೆಗೋಸ್ಕರ ಕಾರ್ಯಕರ್ತರನ್ನ ಎಳೆದು ಹಾಕಿ ಹಲ್ಲೆ ಮಾಡತಕ್ಕಂಥ ಘಟನೆಗಳು, ಅನೇಕ ರೀತಿಯ ವಿದ್ಯಮಾನಗಳು ಮುಂದಿನ 5 ವರ್ಷಗಳಲ್ಲಿ ನಾವೆಲ್ಲರೂ ಅತ್ಯಂತ ಸಂಘಟಿತರಾಗಿ ಬದುಕಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಹೆಜ್ಜೆಯನ್ನ ಇಡಬೇಕಾಗಿರ್ತಕ್ಕಂಥ ಒಂದಷ್ಟು ಸೂಕ್ಷ್ಮತೆಯನ್ನ ತಿಳಿಸಿಕೊಟ್ಟಿದೆ. 5 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ರುದ್ರೇಶ್ ಹತ್ಯೆ, ಶಿವಮೊಗ್ಗದಲ್ಲಿ ನಡೆದಿರತಕ್ಕಂತಹ ಪರೇಶ್ ಮೇಸ್ತಾ ಹತ್ಯೆ, ಮಂಗಳೂರಿನಲ್ಲಿ ನಡೆದಿರತಕ್ಕಂತಹ ದೀಪಕ್ ರಾವ್ ಹತ್ಯೆ, ಬಂಟ್ವಾಳದಲ್ಲಿ ನಡೆದಿರತಕ್ಕಂತಹ ಶರತ್ ಮಡಿವಾಳ ಹತ್ಯೆ, ಒಂದಷ್ಟು ಸಮಯಗಳ ಹಿಂದೆ ಬೀದಿ ಹೆಣವಾಗಿರತಕ್ಕಂತಹ ಪ್ರವೀಣ್ ಪೂಜಾರಿ ಅವರ ಹತ್ಯೆ ಇವತ್ತು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಅದಕ್ಕಿಂತಲೂ ಹಿಂದೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಮಾನಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಿರ್ತಕ್ಕಂಥ ಸೌಮ್ಯ ಭಟ್ ಅವರ ಹತ್ಯೆ, ಅಕ್ಷತಾ ಲವಳ ಬಲಾತ್ಕಾರ ಮಾಡಿ ಹತ್ಯೆ ಮಾಡಿರ್ತಕ್ಕಂಥ ಎಲ್ಲ ಕಹಿ ಘಟನೆಗಳು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಇವೆಲ್ಲ ಸೂಕ್ಷ್ಮತೆಯನ್ನ ಅರಿತುಕೊಂಡು ಯಾರು ಜವಾಬ್ದಾರಿಯಿಂದ ಕರ್ತವ್ಯವನ್ನ ನಿರ್ವಹಿಸಬೇಕಾಗಿರ್ತಕ್ಕಂಥ ನಮ್ಮ ಹಿರಿಯರು ಇಟ್ಟಿರ್ತಕ್ಕಂಥ ಅನೇಕ ತಪ್ಪು ಹೆಜ್ಜೆಗಳು ಇವತ್ತು ಕಾರ್ಯಕರ್ತರ ನೋವಿಗೆ ಇವತ್ತು ಪೂರಕವಾಗಿರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಮಾಡಿದೆ. ಯಾರು ಇವತ್ತು ಧರ್ಮದ ವಿರೋಧವನ್ನ ಕೆಲಸ ಮಾಡತಕ್ಕಂಥ ಶಕ್ತಿಗಳಿಗೆ ಚುನಾವಣೆಯ ಸಂದರ್ಭದಲ್ಲಿ ಸಹಕಾರ ಕೊಡತಕ್ಕಂಥ ವಿದ್ಯಮಾನಗಳು, ಯಾರು ಭಯೋತ್ಪಾದನೆಯ ಕೃತ್ಯದ ಜೊತೆಗೆ ಸಮಾಜದಲ್ಲಿ ನಿರಂತರವಾಗಿ ಕಿರುಕುಳ ಆಕ್ರಮಣವನ್ನು ಮಾಡಿರ್ತಕ್ಕಂಥ SDPI ಅವರನ್ನ ಅವರ ಜೊತೆಗೆ ನಿಂತು ಕೆಲಸ ಮಾಡಿ ಹಿಂದುತ್ವವನ್ನ ಪ್ರತಿಪಾದನೆ ಮಾಡತಕ್ಕಂಥ ಅಭ್ಯರ್ಥಿಯನ್ನ ಸೋಲಿಸತಕ್ಕಂಥ ಅನೇಕ ಘನಘೋರ ಕೃತ್ಯಗಳು ನಮ್ಮ ಹಿರಿಯರಿಂದ ಪ್ರಮುಖರಿಂದ ಆಗಿರುವಂತದ್ದು ನಮ್ಗೆಲ್ಲರಿಗೂ ನಮ್ಮೆಲ್ಲರನ್ನ ಇಡೀ ಹಿಂದೂ ಸಮಾಜವನ್ನ ತಲೆ ತಗ್ಗಿಸುವಂತಹ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಲಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಯಾವ ಕೆಲಸವನ್ನ ಮಾಡಬಾರದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಸಂಘ ನಮಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನ ಬಿಟ್ಟು ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಒಂದು ಸ್ವಾರ್ಥ ಸಾಧನೆಗೋಸ್ಕರ ಎಲ್ಲವನ್ನ ಬಿಟ್ಟು ಸಮಾಜದ ಮುಂದೆ ಇವತ್ತು ಬೆತ್ತಲಾಗಿ ನಿಲ್ಲತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಿದ್ದ ಇರುವಂತದ್ದು ನಮಗೆಲ್ಲರಿಗೂ ಅತ್ಯಂತ ನೋವನ್ನು ತಂದಿದೆ. ಈ ಹಿನ್ನೆಲೆಯಲ್ಲಿ ಜಾಗೃತ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿರತಕ್ಕಂಥ ಆಕ್ರೋಶಗಳು, ಯಾವ ಧರ್ಮದ ವಿರುದ್ಧವಾಗಿ ಕಳೆದ 5 ವರ್ಷಗಳಲ್ಲಿ ನಾವು ಯಾವ ಯೋಚನೆ ಅಡಿಯಲ್ಲಿ ಅಧಿಕಾರವನ್ನ ಪಡ್ಕೊಂಡೇವ
ಆ ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಕೇಸು ದಾಖಲಾಗತಕ್ಕಂತಹ ಪ್ರಯತ್ನಗಳು, ಹಿಂದುತ್ವದ ಪರವಾಗಿರತಕ್ಕಂತಹ ಹಿಂದೂ ವಿರೋಧಿ ಧೋರಣೆಯನ್ನ ಮಾಡಿರತಕ್ಕಂತ ಸಂದರ್ಭದಲ್ಲಿ ಆ ಯಾವ ಸಂಘರ್ಷದ ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸು ದಾಖಲ ಆಗತಕ್ಕಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಜನಪ್ರತಿನಿಧಿಗಳು ಆ ಕಾರ್ಯಕರ್ತನ ಜೊತೆಗೆ ನಿಲ್ಲದಂತ ಸನ್ನಿವೇಶಗಳು ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಕಾರ್ಯಕರ್ತರ ಮಾನಸಿಕತೆಯನ್ನ ಮತ್ತಷ್ಟು ಬದಲಾವಣೆ ಮಾಡತಕ್ಕಂತ ಸನ್ನಿವೇಶ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಯೋಚನೆಗಳು ಅತ್ಯಂತ ಸ್ಪಷ್ಟವಾಗಿದೆ. ನಮ್ಮ ಕೊನೆಯ ಉಸಿರಿರುವ ತನಕ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಗಳು ಯಾವ ರೀತಿ ಇದೆಯೋ, ನಮಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂತಹ ಯೋಜನೆ ಅಡಿಯಲ್ಲಿ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಅನ್ನತಕ್ಕಂಥ ಆ ಯೋಚನೆಗಳ ನಡುವೆ ಇವತ್ತು ಸಮಾಜದ ಜೊತೆಗೆ ಸಾಗಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ಹಿನ್ನೆಲೆಯನ್ನ ಅರಿತುಕೊಂಡು ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಕೆಲಸ ಕಾರ್ಯವನ್ನ ಮಾಡೋಣ. ಈ ಸಮಾಜದ ಮುಂದೆ ಇರತಕ್ಕಂತಹ ನಾನಾ ರೀತಿಯ ಸವಾಲುಗಳು, ಇವತ್ತು ರಾಜಕಾರಣದ ವ್ಯವಸ್ಥೆ ಅಡಿಯಲ್ಲಿ ಅಧಿಕಾರ ಬದಲಾವಣೆ ಆಗಬಹುದು, ಆದರೆ ಅಧಿಕಾರ ಇದೆ ಅನ್ನತಕ್ಕಂತ ಒಂದೇ ಒಂದು ಕಾರಣಕ್ಕೋಸ್ಕರ ಹಿಂದೂ ಸಮಾಜದ ಮೇಲೆ ಮತ್ತೆ ದೌರ್ಜನ್ಯ, ಹಿಂದೂ ಸಮಾಜದ ಮೇಲೆ ಹೋರಾಟಗಳನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಯಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡತಕ್ಕಂತ ಮತ್ತು ಆ ಸರ್ಕಾರದ ವಿರುದ್ಧ ಒಂದಷ್ಟು ಕಾರ್ಯಚಟುವಟಿಕೆಗಳನ್ನ ರೂಪಿಸಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಅದಕ್ಕೋಸ್ಕರ ದ್ವೇಷ, ಅಸೂಯೆಯ ರಾಜಕಾರಣಕ್ಕೆ ಯಾವತ್ತೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಕೊಡುವುದಿಲ್ಲ ಅಂತಕ್ಕಂಥ ಸಂಕಲ್ಪವನ್ನ ನಾವೆಲ್ಲ ಮಾಡಬೇಕಾಗಿದೆ. ಧರ್ಮದ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಧಾರ್ಮಿಕ ವಿಚಾರಧಾರೆಗಳಿಗೋಸ್ಕರ ಯಾವುದೇ ರೀತಿಯ ಹೋರಾಟಕ್ಕೂ ಅನಿವಾರ್ಯ, ಆದ್ರೆ ನಾವು ಬಲಿದಾನಕ್ಕೂ ಕೂಡ ಸಿದ್ಧರಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂತಹ ಸಮಾಜ ನಮ್ದಿದೆ. ಈ ಹಿನ್ನೆಲೆಯಲ್ಲಿ ಇವೆಲ್ಲ ಸೂಕ್ಷ್ಮತೆಯನ್ನ ಅರಿತುಕೊಂಡು ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಜೊತೆಯಾಗಿ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಈ ಹಿನ್ನೆಲೆಯನ್ನ ಅರಿತುಕೊಂಡು ಮುಂದಿನ ದಿವಸದಲ್ಲಿ ದೇಶಕ್ಕೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ನರೇಂದ್ರ ಮೋದಿಯವರ ಆಡಳಿತ ಇನ್ನಷ್ಟು ವರ್ಷಗಳ ಕಾಲ ಈ ದೇಶದಲ್ಲಿ ಇದ್ದರೆ ಮಾತ್ರ ನಮ್ಮೆಲ್ಲರ ಯೋಜನೆಗಳು ಕೂಡ ಅತ್ಯಂತ ಸಾಂಗವಾಗಿ ನಡೆಯುವುದಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಹಿಂದುತ್ವದ ಮೂಲ ಮಂತ್ರದ ಜೊತೆಗೆ ಈ ಸಮಾಜಕ್ಕೆ ದೊಡ್ಡ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡೋಣ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ನಾನಾ ರೀತಿಯ ಸವಾಲುಗಳ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಇದ್ದೇವೆ. ಯುವಕರಿಗೆ ಉದ್ಯೋಗಾವಕಾಶದ ವ್ಯವಸ್ಥೆಯನ್ನ ಮಾಡಿಕೊಡಬೇಕು. ಕೃಷಿಕರ ಭಾವನೆಗಳಿಗೆ ಒಂದಷ್ಟು ಶಕ್ತಿಯನ್ನು ತುಂಬತಕ್ಕಂತ ಕೆಲಸಗಳು ಆಗಬೇಕು. ಇವತ್ತು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು, ಸುಮಾರು 210 ಯೋಜನೆಗಳನ್ನ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೊಟ್ಟಿದೆ. ಅದು ರೈತಾಪಿ ಬಂಧುಗಳ ಜೀವನವನ್ನ ಸುಧಾರಿಸತಕ್ಕಂತ ವ್ಯವಸ್ಥೆ ಇರಬಹುದು, ಬಡವರಿಗೆ, ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿಗೂ ಕೂಡ ಒಂದಷ್ಟು ಹೊಸ ಕಲ್ಪನೆಯ ಜೊತೆಗೆ ಸಮಾಜದ ಮುಖ್ಯವಾಹಿನಿಗೆ ಜೋಡಿಸತಕ್ಕಂತ ವ್ಯವಸ್ಥೆ ಇರಬಹುದು. ಇವೆಲ್ಲವನ್ನ ಮನೆಗೂ ತಲುಪಿಸಬೇಕಾಗಿರತಕ್ಕಂತ ಜವಾಬ್ದಾರಿ ನಮ್ಮ ಮತ್ತು ನಿಮ್ಮೆಲ್ಲರ ಮೇಲಿದೆ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ನೀವಿಟ್ಟಿರ್ತಕ್ಕಂತ ವಿಶ್ವಾಸಗಳು, ನೀವಿಟ್ಟಿರ್ತಕ್ಕಂತ ಆ ಗೌರವಗಳಿಗೆ ಚ್ಯುತಿ ಬಾರದಂತ ರೀತಿಯಲ್ಲಿ ಮುಂದಿನ ಜೀವನದ ಕೊನೆಯ ಉಸಿರಿರುವ ತನಕ ನಾನು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತೇನೆ. ಈ ಭಾಗದಲ್ಲಿ ಕೂಡ ಏನಾದರೂ ಹಿಂದೂ ಸಮಾಜಕ್ಕೆ ನೋವುಗಳು, ಹಿಂದೂ ಸಮಾಜಕ್ಕೆ ಆಘಾತಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಆಕ್ರಮಣಗಳು ಆದಂತಹ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನಿಂತು ನ್ಯಾಯ ಒದಗಿಸ್ತಕ್ಕಂತ ಕೆಲಸ ಕಾರ್ಯದ ಜೊತೆಗೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತೇನೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ನಮಗೆಲ್ಲರಿಗೂ ಆ ಒಳ್ಳೆಯ ಕೆಲಸ ಕಾರ್ಯವನ್ನ ಮಾಡ್ಲಿಕ್ಕೆ, ಧರ್ಮದ ಕೆಲಸವನ್ನ ಮಾಡ್ಲಿಕ್ಕೆ, ನಮ್ಮೆಲ್ಲರೂ ಆರಾಧನೆ ಮಾಡತಕ್ಕಂತ ಧೂಮಾವತಿ, ರಕ್ತೇಶ್ವರಿ, ಸಪರಿವಾರ ದೈವಗಳು ನಮ್ಗೆಲ್ಲರಿಗೂ ಶಕ್ತಿಯನ್ನು ಕೊಡ್ಲಿ ಅಂತಕ್ಕಂಥ ಆಶಯದ ಜೊತೆಗೆ ಮತ್ತೆ ಭಾರತ ವಿಶ್ವ ಒಂದೇ ಆಗಲಿ, ಜಗತ್ತಿಗೆ ನೇತೃತ್ವವನ್ನು ಕೊಡತಕ್ಕಂತಹ ಶಕ್ತಿ ಭಾರತಕ್ಕೆ ಬರಲಿ. ಮತ್ತೆ 100 ವರ್ಷ ಆಗತಕ್ಕಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯೋಚನೆಗಳು 100% ಪೂರೈಸತಕ್ಕಂತ, ಅದನ್ನ ಈ ಸಾಕಾರಗೊಳಿಸತಕ್ಕಂತ ಕೆಲಸ ಕಾರ್ಯಗಳನ್ನು ನಾವೆಲ್ಲರ ಈ ರಾಷ್ಟ್ರದ ಪ್ರಜೆಗಳಾಗಿ ಮಾಡೋಣ ಅಂತಕ್ಕಂಥ ಆಶಯದ ಜೊತೆಗೆ ತಮಗೆಲ್ಲರಿಗೂ ಮತ್ತೆ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮತ್ತೆ ಚುನಾವಣೆಯ ಸಂದರ್ಭದಲ್ಲಿ ನಮಗೆಲ್ಲರಿಗೂ ದೊಡ್ಡ ಶಕ್ತಿಯಾಗಿ ನೀವೆಲ್ಲರೂ ನಿಂತಿದ್ದೀರಿ. ನೀವಿಟ್ಟಿರ್ತಕ್ಕಂತಹ ವಿಶ್ವಾಸಗಳು ಆ ಚುನಾವಣೆಯಲ್ಲಿ ಕೊನೆಯ ಕ್ಷಣದವರೆಗೂ ನಮ್ಮ ಜೊತೆಗೆ
ಚುನಾವಣೆಯಲ್ಲಿ ಜಯಿಸ್ತೇವೆ ಅನ್ನತಕ್ಕಂತಹ ವಿಶ್ವಾಸವನ್ನು ತುಂಬಿತು. ಆದರೆ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ತಪ್ಪು ಕೆಲಸಗಳು ನಮ್ಮನ್ನ ಚುನಾವಣೆಯಲ್ಲಿ ಒಂದಷ್ಟು ಹಿನ್ನಡೆಯನ್ನ ಮಾಡಿರ್ಬೋದು. ಆದರೆ ವ್ಯಾಸರವರು ಹೇಳಿದಂತೆ ಆ ಸಿದ್ಧಾಂತದ ವಿಜಯ ಆಗಿದೆ. ನಮ್ಮ ಸಿದ್ಧಾಂತ ಏನು ಅನ್ನೋದನ್ನ ಇವತ್ತು ರಾಷ್ಟ್ರಕ್ಕೆ ತಿಳಿಸ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಮೊನ್ನೆಯ ಆ ವ್ಯವಸ್ಥೆಗೆ ನೀವೆಲ್ಲರೂ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಿದ್ದೀರಿ. ನೀವು ಇಟ್ಟಿರ್ತಕ್ಕಂಥ ವಿಶ್ವಾಸಗಳು ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿದೆ. ನಾವು ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ದಿವಸದಲ್ಲಿ ಕೂಡ ಹಿಂದುತ್ವದ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥ ಆಶಯದ ಜೊತೆಗೆ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಟ್ಟೆಮಜಲು ಪುತ್ತಿಲ ಪರಿವಾರದಿಂದ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ದೈವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವ ಸದಾನಂದ ಕುಂಡಡ್ಕ ಹಾಗೂ ಸ್ಥಳೀಯ ನಾಯಕ ಹರಿಪ್ರಸಾದ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸುರೇಶ್ ಪಂಡಿಕಡ ಕಾರ್ಯಕ್ರಮ ನಿರೂಪಿಸಿದರು. ಮೊಬೈಲ್ ಮ್ಯಾಟ್ರಿಕ್ಸ್ನ ವಿಶ್ವನಾಥ್ ವಂದಿಸಿದರು. ಅರ್ಚಕ ಶ್ರೀಧರ್ ನೂಜಿನಾಯ ಸ್ವಸ್ತಿ ವಾಚನಗೈದರು. ಕೃಷ್ಣಪ್ಪ ಕೆ, ರೋಹಿತಾಶ್ವ ಕಟ್ಟೆಮಜಲು, ದಯಾನಂದ ಹಳೆಮುಂಡ್ಲ, ಶಶಿಧರ್ ಶೆಟ್ಟಿ, ಶೇಖರ್ ಹಳೆಮುಂಡ್ಲ, ಜಿನ್ನಪ್ಪ ಗೌಡ, ವೀಣಾ ಗೋಪಾಲ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಕಟ್ಟೆಮಜಲು ಕೌಕ್ರಡಿ ಭಾಗದ ನೂರಾರು ಹಿಂದೂ ಬಾಂಧವರು ಈ ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. AVG English Medium School located in Alappuzha, Krishnanagara, Bannuru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangadi. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alappuzha, Krishnanagara, Bannuru, Putturu. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ